ಲಕ್ಷ್ಮಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬಹಳ ನಿರೀಕ್ಷಿತ ಒಂದು ಚುನಾವಣೆಯ ಫಲಿತಾಂಶಗಳು ನಮ್ಮ ಮುಂದೆ ಇದೆ. ಭರ್ಜರಿ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಂದಿದೆ. ಹಾಗಾದರೆ ಜನ ಯಾವ ವಿಚಾರವನ್ನು ಇಟ್ಕೊಂಡು ಈ ಬಾರಿ ಸರ್ಕಾರವನ್ನು ಬದಲಾಯಿಸಿದರು ಅಥವಾ ಪಾಲಿಕೆಯಲ್ಲಿ ಯಾವ ಸರ್ಕಾರ ಆಡಳಿತ ಇದ್ದರೆ ಒಳ್ಳೆಯದು ಎನ್ನುವ ನಿರ್ಧಾರಕ್ಕೆ ಬಂದರು, ಅದಕ್ಕಿರುವಂಥ ಕಾರಣಗಳು ಏನು ಮತ್ತು ಈ ಪರಿಯಲ್ಲಿ ಬದಲಾವಣೆ ಬಯಸಬೇಕು ಅಂತ ಇದ್ದರೆ ಕಳೆದ ಅವಧಿಯಲ್ಲಿ ಆಗದಿದ್ದಂತಹ ಕಾರ್ಯಗಳು ಏನು ಮತ್ತು ಜನ ಅನುಭವಿಸುತ್ತಿದ್ದಂತಹ ಸಂಕಟಗಳೇನು, ಅದೆಲ್ಲ ಸವಾಲುಗಳು ಈಗ ಈ ಬಾರಿಯ ಮಂಗಳೂರು ಮಹಾನಗರ ಪಾಲಿಕೆಯ ಹೊಸ ಸದಸ್ಯರ ಮೇಲೆ ಇದೆ. ತುಂಬ ಜನ ಹೊಸತಾಗಿ ಆಯ್ಕೆಯಾಗಿದ್ದಾರೆ, ಒಂದಿಷ್ಟು ಹಿರಿಯರು ಕೂಡ ಇದ್ದಾರೆ. ಓವರಾಲ್ ಆಗಿ ಈ ಬಾರಿಯ ಪಾಲಿಕೆಯಲ್ಲಿ ಜನ ಮುಂದಿನ 5 ವರ್ಷಕ್ಕೆ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾವ ವಿಚಾರ ಅವರು ಕಾರ್ಪೊರೇಟ್ಗಳ ಮುಂದೆ ಇಟ್ಟಿದ್ದಾರೆ, ಯಾವುದನ್ನು ಪರಿಹರಿಸಲೇಬೇಕು, ಎಲ್ಲ ವಿಚಾರಗಳು ಬಹಳ ಪ್ರಮುಖವಾಗಿರುತ್ತೆ. ಈ ಬಗ್ಗೆ ನಮ್ಮೊಂದಿಗೆ ಇವತ್ತು ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ನರೇಶ್ ರಾಮದಾಸ್ ಕಿಣಿ ಅವರು, ಎಕ್ಸ್ DGM ONGC ಮತ್ತು MRPL, ಹಾಗೆ ಕೂಡ ವಿಸಿಟಿಂಗ್ ಪ್ರೊಫೆಸರ್ ಆಫ್ ಇಂಜಿನಿಯರ್ಸ್. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನರೇಶ್ ಅವರೇ. ಸೊ ನಿಮ್ಮ ಪ್ರಕಾರ ನೀವು ಕೂಡ ಒಬ್ಬರು ಮತದಾರರಾಗಿ ಅಥವಾ ನಿಮ್ಮ ಇರುವಂಥ ಏನು ಹಿತೈಷಿಗಳ ಬಳಗ ಅಥವಾ ಗೆಳೆಯರ ಬಳಗ ಅವರೆಲ್ಲ ಇವತ್ತು ಏನು ಓಟ್ ಹಾಕಿ ಬಂದು ಚುನಾವಣಾ ಎಣಿಕೆಯಲ್ಲಿ ಆದ ನಂತರ ಮೊದಲು ಏನಾಗಬೇಕು ಅಂತ ಬಯಸ್ತಾ ಇದ್ದಾರೆ? ಇಷ್ಟು ವರ್ಷಗಳ ಕಾಲ ನಾವು ಸಣ್ಣದಿಂದ ಇರ್ಬೋದು, ಓಟ್ ಹಾಕಲಿಕ್ಕೆ 18 ವರ್ಷ ಆಗದಿದ್ದರೂ ನಮಗೆ ಏನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ, ಹೇಗೆ ಒಂದು ಬದಲಾವಣೆ ತರಬೇಕು ಎಂಬುದು ಆಗದಿಂದ ಒಂದು ಹಿನ್ನೋಟ ಅಂತ ಏನು ಹೇಳ್ತಾರೆ, ಆಗದಿಂದ ನೋಡಿದಾಗ ಎಲ್ಲ ಕಾರ್ಪೊರೇಟ್ರುಗಳು ಬರ್ತಾರೆ, ಅವರು ಎಫಿಷಿಯೆಂಟ್ ಇರ್ತಾರೆ. ಈ ಪಕ್ಷ ಈಗ ಏನಂದರೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, 2 ವಿಷಯ ಹೇಳಿದರು. ಒಂದು, ದೇರ್ ಆರ್ 2 ಟೈಪ್ಸ್ ಆಫ್ ಪಾಲಿಟಿಕ್ಸ್ ಡ್ಯೂರಿಂಗ್ ಇಲೆಕ್ಷನ್ ಪಾಲಿಟಿಕ್ಸ್. ಒಂದು ಸಲ ಚುನಾವಣೆ ಆದ ನಂತರ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂತಂತಾದರೆ 2 ಪಕ್ಷಗಳು 3 ಪಕ್ಷಗಳು ಯಾರೆಲ್ಲ ಹೋರಾಟ ಚುನಾವಣೆಯಲ್ಲಿ ನಡೆಸಿದಾರ ಅವರೆಲ್ಲ ಒಟ್ಟು ಸೇರಿ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮಾಡಬೇಕು ಅಂತ ಹೇಳಿ. ಪಾಲಿಟಿಕ್ಸ್ ಹೇಳಿದರೆ ಆಟ ಅಲ್ಲ, ಕೆಲಸ, ಕರೆಕ್ಟ್, ಅಭಿವೃದ್ಧಿ ರಾಜಕೀಯ ಮಾಡಬೇಕು ಅಂತ ಹೇಳಿದ್ದವರು. ಸೊ ಈಗ ಏನಂದರೆ ಜನ ತುಂಬ ಫಾಸ್ಟಾಗಿ ಒಂದು ಬದಲಾವಣೆ ನಿರೀಕ್ಷಿಸ್ತಾ ಇದ್ದಾರೆ. ಈಗ ರೋಡ್ ಹಾಳಾಗಿದೆ, 2 ದಿನದೊಳಗೆ ರೋಡ್ ಸರಿ ಆಗಬೇಕು. ನಮ್ಮ ಮಹಾನಗರ ಪಾಲಿಕೆಯ ಒಂದು ಸರ್ಕಾರದ ವ್ಯವಸ್ಥೆ, ಅದು ಮಹಾನಗರ ಪಾಲಿಕೆ ಇರಲಿ, ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಈ ಸರ್ಕಾರದಲ್ಲಿ ಒಂದು ವ್ಯವಸ್ಥೆ ಅಂತ ಇದೆ. ಆ ವ್ಯವಸ್ಥೆ ಒಂದು ಫಾಸ್ಟ್ ಆಗಿ ನಡೆಯುವುದಿಲ್ಲ. ಎಸ್ಟಿಮೇಷನ್ ಬೇಕು, ಟೆಂಡರ್ ಕರಿಬೇಕು, ಇಂಥ ಒಂದು ಸಿಸ್ಟಮ್ ಬದಲಾವಣೆ. ಇವತ್ತು ಒಂದು ರಸ್ತೆ ಸರಿಯಾಗಬೇಕಾದ್ರೆ ಅದು 1 ವರ್ಷ 2 ವರ್ಷ ಹಿಡಿತದೆ. ಯಾಕೆಂದ್ರೆ ಅಲ್ಲಿ ಇದ್ದ ಒಂದು ಸಿಸ್ಟಮ್, ಕಾರ್ಪೊರೇಟರ್ ಇಲ್ಲ, MLA MP ಯಾರು ಕೂಡ ಈಗಲೇ ಸರಿ ಮಾರ ಹೇಳಿದ್ರೆ ಯಾರು ರೆಡಿ ಇಲ್ಲ. ಯಾಕೆ? ನಮ್ಮ ಹಣ ಯಾರು ಕೊಡ್ತಾರೆ, ಬಿಲ್ಲಿಂಗ್ ಹೇಗೆ ಮಾಡ್ತೀರಿ, ಅದಕ್ಕೆ ತುಂಬಾ ಒಂದು ವ್ಯವಸ್ಥೆ, ಅದು ಏನ್ ಹೇಳ್ತಾರೆ, ಒಂದು ತುಂಬಾ ಲೇಟ್ ಒಂದು ಪ್ರೋಸೆಸ್ ಆಗುವ ವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿದೆ. ಅದರ ಮೂಲ ಬದಲಾವಣೆ ಆಗಬೇಕು. ಅದನ್ನು ಒಂದು ಬದಲಾವಣೆ ಮಾಡಬೇಕಾದ್ರೆ ಅದು ಏನೋ ರಾಜ್ಯ ಸರ್ಕಾರದ ಸಂಪುಟದಲ್ಲಿ ಅದನ್ನು ಬದಲಾವಣೆ ತರಬೇಕಾ, ಅಲ್ಲಿ ಚರ್ಚಿಸಿ ಅದರ ಒಂದು ಅಪ್ರೂವಲ್ ತಕೊಂಡು ಮಾಡಬೇಕಾ, ಇಲ್ಲ ಕೇಂದ್ರ ಸರ್ಕಾರದ ಅದು ಏನೊಂದು ವ್ಯವಸ್ಥೆ ಇದೆ. ಈಗ ನನ್ಗೆ ಕಾಣ್ತದೆ ಮಾಡಲಿಕ್ಕೆ ಸುಲಭ ಇದೆ ಅಂತ ಕಾಣ್ತದೆ. ಎಲ್ಲವೂ ಒಂದೇ ಪಕ್ಷದ ಅಧಿಕಾರ ಅಲ್ಲಿ ಇದ್ದದ್ರಿಂದ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಕಾಣ್ತದೆ. ಯಾವ ರೀತಿ ಮಾಡ್ಬೋದು ಅಂತ ಹೇಳಿ, ಕಾರ್ಪೊರೇಷನ್ ಇಲ್ಲ ರಾಜ್ಯ ಸರ್ಕಾರ ಇಲ್ಲ ಕೇಂದ್ರ ಸರ್ಕಾರ ಅದನ್ನು ಹೇಗೆ ನಡೆಸಬೇಕೆಂದ್ರೆ ಒಂದು ಕಾರ್ಪೊರೇಟ್ ಸಂಸ್ಥೆ ಹೇಗೆ ನಡೆಸ್ತದೆ. ಬಿರ್ಲಾ ಕಂಪನಿಯಲ್ಲಿ ಅದರ ಕಾರ್ಖಾನೆಯ ಬದಿಯಲ್ಲೇ ಟೌನ್ಶಿಪ್ ಇರ್ತದೆ. ಆ ಟೌನ್ಶಿಪ್ ಅಲ್ಲಿ ಸಾಧಾರಣ 1,500-2 ಸಾವಿರ ಜನ ವಾಸ ಮಾಡ್ತಾರೆ. ಅವರದ್ದು ಕೂಡ ಡೈಲಿ ಪ್ರಾಬ್ಲಮ್ ಇದೇ ಇರ್ತದೆ. ಲೈಟ್ ಇಲ್ಲ, ಇದು ನೀರು ಬರುವುದಿಲ್ಲ, ಡೇ ನೈಟ್ ಒಳಗೆ ಅದು ಸರಿ ಆಗ್ತದೆ. ಹೇಗೆ ಸರಿ ಆಗ್ತದೆ? ಯಾವ ಸಿಸ್ಟಮ್ ಇದೆ ಅಲ್ಲಿ? ಸರ್ಕಾರಿ ಸಂಸ್ಥೆಯಲ್ಲಿ ಕೂಡ ಅದರ ಬದಿಯಲ್ಲಿ ಒಂದು ಟೌನ್ಶಿಪ್ ಅಂತ ಇರ್ತದೆ, ಅಲ್ಲಿ ಕೂಡ ಇದಿರ್ತದೆ. ಹೇಗೆ ಪ್ಲಾನ್ ಮಾಡ್ತಾರೆ ಅವರು? ಆ ರೀತಿಯ ಪ್ಲಾನ್ ಅನ್ನು ನಾವು ಮಂಗಳೂರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಆ ರೀತಿಯ ವ್ಯವಸ್ಥೆಯನ್ನು ತರಬೇಕು. ಟೋಟಲ್ ಬದಲಾವಣೆ ಆಗಬೇಕು. ಅಂದ್ರೆ ನಿಮ್ಮ ಪ್ರಕಾರ ಒಂದು ವಾರ್ಡ್ ನಲ್ಲಿ ಒಂದು ಸಮಸ್ಯೆ ಉಂಟು ಅಂತಾದ್ರೆ ಕಾರ್ಪೊರೇಟರ್ ಮನಸ್ಸು ಮಾಡಿದ ನಂತರ ಮರುದಿನವೇ ಸರಿ ಆಗ್ಬೇಕಾದ್ರೆ ಪಾಪ ಕಾರ್ಪೊರೇಟರ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ.
ಎಸ್ಟಿಮೇಟ್ ಮಾಡ್ಲಿಕ್ಕೆ ಇರ್ತದೆ. ಹಾಂ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೀಲಿಕ್ಕೆ ಇರ್ತದೆ. ಟೆಂಡರ್ ಕರೆದು ಆ ಟೆಂಡರ್ ಓಪನ್ ಮಾಡ್ಲಿಕ್ಕೆ ಇರ್ತದೆ. ಆ ಟೆಂಡರ್ ಓಪನ್ ಮಾಡುವಾಗ ಈ ಒಂದು ವ್ಯವಸ್ಥೆ ಇರ್ತದೆ. ಏನಂದ್ರೆ ಒಂದು 10 ಲಕ್ಷದ ಒಂದು ಎಸ್ಟಿಮೇಟ್ ಆಗಿ ಇದ್ರೆ ಆ ಒಂದು 3 ಜನ ಬಿಡ್ಡರ್ಸ್ಗಳೇನಿದ್ದಾರೆ, ಒಬ್ಬ 5 ಲಕ್ಷ, ಒಂದು 6 ಲಕ್ಷ, ಒಂದು 7 ಲಕ್ಷ ಕೋಟ್ ಮಾಡ್ತಂತ ಎಣಿಸಿ. 5 ಲಕ್ಷದವನಿಗೆ ನಾವು ಕೆಲಸ ಕೊಡ್ಬಹುದಾ ಹೌದು ವಿಚಾರ ಮಾಡ್ಬೇಕು. ಯಾಕೆ ಹೌದು 50%, 100% ಡಿಫರೆನ್ಸ್. ಕರೆಕ್ಟ್ 10 ಲಕ್ಷ ಎಸ್ಟಿಮೇಟಿಗೆ 5 ಲಕ್ಷ ಅವನಿಂದ ಆ ಕೆಲಸ ಮಾಡ್ಲಿಕ್ಕೆ ಆಗ್ತದ? ವೆದರ್ ಇಟ್ ಇಸ್ ವರ್ಕೇಬಲ್. ಕರೆಕ್ಟ್ ಕೆಲವು ಸಲ ಏನಾಗ್ತದೆ, ನಮ್ಮ ಒಂದು ಆ ಸಿಸ್ಟಮ್ ಏನಿದೆ ಲೋವೆಸ್ಟ್ ಬಿಡ್ಡರಿಗೆ ಕೊಡಬೇಕು ಅಂತ ಇರ್ತದೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಹೇಳ್ತದೆ. ಆದರೆ ಅದರೊಟ್ಟಿಗೆ ಏನು ಹೇಳ್ತದೆ, ಅದು ವರ್ಕೇಬಲ ಅನ್ವರ್ಕೇಬಲ ಅಂತ ಚೆಕ್ ಮಾಡಬೇಕು. ಕರೆಕ್ಟ್ ಈಗ ಆಗಲಿಲ್ಲ ವಾಪಸ್ ಇನ್ನೊಂದು ಟೆಂಡರ್ ಕರಿಬೇಕಾಗ್ತದೆ ವಿಜಿಲೆನ್ಸ್ನ ಒಂದು ಅವರ ಒಂದು ನಿಯಮದ ಪ್ರಕಾರ. ಆಗ ಏನು ಮಾಡಬೇಕು, ಇದು ಇಮಿಡಿಯೇಟ್ ಕೆಲಸ ಆಗಬೇಕು. ಅದಕ್ಕೆ ಒಂದು ಆನ್ಯುವಲ್ ರೇಟ್ ಕಾಂಟ್ರಾಕ್ಟ್ ಅಂತ ಒಂದು ತಯಾರಿ ಇಡಬೇಕು. ಓಕೆ ಈಗ ಒಂದು ಆನ್ಯುವಲ್ ರೇಟ್ ಕಾಂಟ್ರಾಕ್ಟ್ ಹೇಳಿದರೆ, ಈಗ ಒಂದು 100 ಸ್ಕ್ವೇರ್ ಫೀಟಿಗೆ ಒಂದು ಸಿಮೆಂಟ್ ಹಾಕ್ಲಿಕ್ಕೆ ಉಂಟಂತ ಎಣಿಸಿ. ಓಕೆ ಅದು ಆನ್ಯುವಲ್ ಒಂದು ನೀವು ಕಾಂಟ್ರಾಕ್ಟ್ ದೊಡ್ಡದಕ್ಕೆ ಒಂದು 10,000 ಸ್ಕ್ವೇರ್ ಫೀಟಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟರೆ ಆಗ ಸ್ಕ್ವೇರ್ ಫೀಟಿಗೆ ಒಂದು 500 ರೂಪಾಯಿ ಬರ್ಬೋದು, ದೊಡ್ಡ ಕೆಲಸ ಆದರೆ. ಕರೆಕ್ಟ್ ಈ 100 ಸ್ಕ್ವೇರ್ ಮೀಟರ್ಗೆ ಮಾತ್ರ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಓಕೆ ಹಾಂ ಅದಕ್ಕಿಂತ ಜಾಸ್ತಿ. ಯಾಕೆ, ಅವನು ಪ್ರತಿ ಸಲ ಆ 100 ಸ್ಕ್ವೇರ್ ಮೀಟರ್ಗೆ ಹಾಕಬೇಕಾದ್ರೆ ಪ್ರತಿ ಸಲ ಒಂದು ಮೊಬಿಲೈಸೇಷನ್ ಕಾಸ್ಟ್ ಅಂತ ಉಂಟು. ಸೊ ಅದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾವು ಸ್ಮಾರ್ಟ್ ಸಿಟಿ ಹೇಳ್ತೇವೆ. ವಿದೌಟ್ ಸ್ಮಾರ್ಟ್ ಸಿಸ್ಟಮ್ ವಿ ಕೆನಾಟ್ ಗೋ ಫಾರ್ ದ ಸ್ಮಾರ್ಟ್ ಸಿಸ್ಟಮ್. ಸ್ಮಾರ್ಟ್ ಸಿಟಿ ಆಗಬೇಕಾದ್ರೆ ನಮ್ಮ ಹತ್ರ ಮೊದಲು ಸ್ಮಾರ್ಟ್ ಸಿಸ್ಟಮ್ ಬೇಕು. ಈಗ ಸ್ಮಾರ್ಟ್ ಸಿಟಿ ಅಂತ ಅಲ್ಲಲ್ಲಿ ನಾವು ಕರೆಕ್ಟ್ ನಮ್ಮ ಬಸ್ ಸ್ಟಾಪ್ಗಳನ್ನು ಮಾಡಿದ್ದೇವೆ, ಕ್ಲಾಕ್ ಟವರ್ ಮಾಡಿದ್ದೇವೆ. ಕ್ಲಾಕ್ ಟವರ್ ಇರಲಿ, ಅದು ಬೇರೆ ವಿಷಯ. ಅದು ಸ್ಮಾರ್ಟ್ ಸಿಟಿಗೆ ಅಂತಲ್ಲ, ಅದು ಮುಂಚೆ ಇತ್ತು. ಅದು ಏನೋ ಅದಕ್ಕೆ ಅದು ವೇಸ್ಟ್ ಅಂತ ನಿಮ್ಗೆ ಅನಿಸಿದ್ದಿಲ್ವ ಯಾವ್ದು ಕೂಡ? ಇಲ್ಲ, ನಾನು ಹೇಳ್ತೇನೆ. ಸ್ಮಾರ್ಟ್ ಸಿಟಿ ಕ್ಲಾಕ್ ಟವರ್ ವೇಸ್ಟು ನಮ್ಮ ಆ ಪ್ರದೇಶಕ್ಕೆ. ಹೌದು, ಆ ಪ್ರದೇಶಕ್ಕೆ ಹೆಸರೇ ಕ್ಲಾಕ್ ಟವರ್ ಅಂತ ಇತ್ತು. ಅದು ವಾಪಸ್ ಒಂದು ಯಾವುದೋ ಒಂದು ಮನಸ್ಸಲ್ಲಿ ಅದು ಮಾಡಿರ್ಬೋದು, ಅದು ಇರಲಿ, ಅದು ಹಾಗೆ ಆಗಲಿ. ಅದು ಅಂಥದ್ದು 100 ಪಟ್ಟು ವೇಸ್ಟ್ ಆಗಿದೆ ತುಂಬ ಕಡೆ. ಈಗ ನಾವೊಂದು ಹೇಳ್ತೇವೆ, ಈಗ ನಾವು ಸ್ಮಾರ್ಟ್ ಸಿಟಿಯಲ್ಲಿ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದ್ದೇವೆ. ನೀವು ಪಚ್ಚನಾಡಿ ಸೈಡಲ್ಲಿ ಹೋಗಿ, ನಾನು ಯಾವಾಗಲೂ ಸೈಂಟ್ ಜೋಸೆಫ್ಗೆ ಹೋಗೋ ನೋಡೋದು, ಅಲ್ಲಿ ಈ ನಮ್ಮ ಬಸ್ ಸ್ಟಾಪ್ಗಳನ್ನು ಮಾಡಿದ್ದು ಆಲ್ಮೋಸ್ಟ್ ಈಗ ಆ ಸ್ಟೀಲೋ ಅಲ್ಲ ಅಲ್ಯೂಮಿನಿಯಮೋ ಯಾವುದು ಗೊತ್ತಿಲ್ಲ, ಆಲ್ರೆಡಿ ಅದಕ್ಕೆ ಸ್ಟೇನ್ಸ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗಲೇ ಸ್ಟೇನ್ಸ್, ಆ ಸ್ಟೇನ್ಸ್ ಬಿದ್ದ ಕೂಡಲೇ ಅದರ ಒಂದು ಸ್ಮಾರ್ಟ್ನೆಸ್ಸೇ ಹೋಯ್ತು. ನೀವು ಒಂದು ಸಲ ಟ್ರಾವೆಲ್ ಮಾಡಿ ನೋಡಿ ಆ ಪಚ್ಚನಾಡಿ ರೋಡಲ್ಲಿ. ಪಚ್ಚನಾಡಿ ರೋಡಲ್ಲಿ ಈಗ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಆರಾಮದಲ್ಲಿ ನೋಡ್ಬೋದು. ಯಾಕೆಂದರೆ ಒಂದು ಸಲ ಕಾಂಕ್ರೀಟ್ ರೋಡ್ ಆದ ಕೂಡಲೇ ಮತ್ತೆ ಎಲ್ಲ ಮೆಲ್ಲ ಹೋಗ್ಬೋದು. 20 ಕಿಲೋಮೀಟರ್ಗಿಂತ ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇನು ನೋಡಿ, ಅದೊಂದು ಇಮ್ಮಿಡಿಯೇಟ್ ರಿಪೇರ್ ಮಾಡಬೇಕು. ಇಲೆಕ್ಷನ್ ಇರಲಿ, ಇಲೆಕ್ಷನ್ ಇಲ್ಲದೆ ಇರಲಿ, ಯಾವುದೇ ನೀತಿ ಸಂಹಿತೆ ಇರಲಿ, ARC ವರ್ಕ್ ಆಗಬೇಕು, ಆನ್ಯುವಲ್ ರೇಟ್ ಕಾಂಟ್ರಾಕ್ಟ್ ವರ್ಕ್ ಆಗಬೇಕು. ಅಂದ್ರೆ ಒಬ್ಬ ಏನು ಮಾಡಿದ್ದಾನೆ ಕಾಂಟ್ರಾಕ್ಟ್ ಗುತ್ತಿಗೆದಾರ ಅವನೇ ಮೇಂಟೈನ್ ಮಾಡ್ತಾ ಇರಬೇಕು. ಅದು ಇನ್ನೊಂದು ವಿಷಯ, ಅದನ್ನು ಸಹ ತರ್ಬೋದು. ಹೇಗೆ ಹೇಳಿದ್ರೆ, ಒಂದು ಹೊಸ ರೋಡ್ ಮಾಡಬೇಕುಂಟು, ಕಾಂಕ್ರೀಟ್ ರೋಡ್ ಮಾಡಲಿಕ್ಕಿದೆ. ನಾವು ಒಂದ್ಸಲ ನಾನು ಮೊನ್ನೆ ಉದಯವಾಣಿಯಲ್ಲಿ ಇದು ಸಜೆಷನ್ ಕೊಟ್ಟಿದ್ದೆ. ಆ ಒಂದು ಎಲ್ಲರಿಗೆ ಪ್ರಣಾಳಿಕೆಯಲ್ಲಿ ನಾನು ಕಾಂಕ್ರೀಟ್ ರೋಡಿಗೆ ನಾವು ಒಂದು ಟೆಂಡರ್ ಕರಿತೇವೆ. ಆ ಕಾಂಕ್ರೀಟ್ ರೋಡ್ ಟೆಂಡರಲ್ಲಿ ರೋಡು ತೋಡು, ಗೊತ್ತಾಯ್ತಲ್ಲ, ರೋಡು ತೋಡು ಹೇಳಿದ್ರೆ ಸ್ಟಾಮ್ ವಾಟರ್ ಡ್ರೈನ್, ಮಳೆಗಾಲದ್ದು ನೀರು ಹೋಗ್ಲಿಕ್ಕೆ. ಅದರ ಮೇಲೆ ಫುಟ್ಪಾತ್, ಸ್ಮಾರ್ಟ್ ಫುಟ್ಪಾತ್, ಹಾಗೆ ಟ್ರೆಂಚಸ್, ಯಾವುದು ನಮ್ಮ ಪೈಪ್ ಲೈನ್ ನೀವು ನೋಡಿದಿರಲ್ಲ, ಈಗ ಅಲ್ಲಲ್ಲಿ ಅಗಿತಾ ಇರ್ತಾರೆ. ನಾವು ಹೇಳ್ತೇವೆ ಬೆಳಿಗ್ಗೆ ನೋಡಿದ ಗುಂಡಿಯಲ್ಲಿ ರಾತ್ರಿ ಬಿದ್ದೇವೆ ಹೇಳಿದ್ರೆ, ಆಕ್ಚುಲಿ ಬೆಳಿಗ್ಗೆ ಗುಂಡಿ ಇಡುದಿಲ್ಲ, ರಾತ್ರಿ ಅಗಿತಾರೆ, ಮರುದಿನ ಬರುವಾಗ ಅದು ವೇಸ್ಟ್. ಅಂದ್ರೆ ನಮ್ಮ ಸಿಸ್ಟಮ್ ಸರಿಯಿಲ್ಲ. ಆ ಕೆಲಸ ಮಾಡುವಾಗ ಅದರ ಒಂದು ವ್ಯವಸ್ಥೆ ಏನಂದ್ರೆ, ಈಗ ನೋಡಿ ನೀವು ಫಾರಿನ್ ಕಂಟ್ರಿಗೆ ಹೋಗಿ ಒಂದು ಸ್ಮಾರ್ಟ್ ಸಿಟಿ ಹೇಳಿದರೆ ಹೇಗಿರ್ಬೇಕಂದ್ರೆ ಮೇಂಟೆನೆನ್ಸ್ ಫ್ರೀ ಇರಬೇಕು, ಜನರಿಗೆ ಕಷ್ಟ ಆಗಬಾರ್ದು. ಈಗ ಒಂದು ರೋಡ್ ಮಾಡಿದ್ದಾರೆ, ಆ ರೋಡಲ್ಲಿ ಒಂದು ಕಡೆ ಒಂದು ಟ್ರೆಂಚ್ ಅಂತ ಮಾಡ್ತಾರೆ. ಏನಂದರೆ ಖಾಲಿ ಒಂದು ಸಿವೇಜ್ ಲೈನ್, ಡ್ರೈನೇಜ್ ಲೈನ್ ಹೋಗ್ಲಿಕ್ಕೆ ಒಂದು ಟ್ರೆಂಚ್. ನಿಮಗೆ ಅದನ್ನು ಅಗಿಬೇಕಂತ ಇಲ್ಲ, ಅಲ್ಲಿ ಅದು ರಿಮೂವೇಬಲ್ ಬ್ಲಾಕ್ಸ್ ಮಾಡಿ ಅದನ್ನು ಮಾಡ್ಬೋದು. ಇನ್ನೊಂದು ಸೈಡಲ್ಲಿ ನಿಮ್ಮ OFC ಕೇಬಲ್ ಮತ್ತೆ ಕುಡಿಯೋ ನೀರಿನ ಪೈಪು ಹೋಗ್ಲಿಕ್ಕೆ ಇನ್ನೊಂದು ಟ್ರೆಂಚ್, ಹಾಗೆ ಮಾಡ್ಬೋದು. ಅಂತ ಒಂದು ಪ್ಲಾನ್ ಸ್ಮಾರ್ಟ್ ಸಿಟಿಯಾಗ ನಾನು ನೋಡಿದೆ ತುಂಬ ಕಡೆ. ಈಗ ನೀವು ನೋಡಿ, ಆ ನಮ್ಮ ಇದು ಗೋಲ್ಫ್ ಇಂಚಿದು ಒಳಗಿಂದ ಹೋಗುವಾಗ ರೋಡ್ ನೋಡಿ, ಆ ಬ್ರಿಡ್ಜಿದ್ದು ಕೆಳಗೆ ಅದು ಎಂಥದ್ದು ಇಲ್ಲ, ಆರ್ಯ ಸಮಾಜ ರೋಡ್ ನೋಡಿ. ಯಾಕೆ, ಸ್ಮಾರ್ಟ್ ಸಿಟಿಗೋಸ್ಕರ ಡ್ರೈನೇಜ್ ಮೇನ್ ಲೈನನ್ನು ಚೇಂಜ್ ಮಾಡಿದ್ದಾರೆ. ಇನ್ನು ಕೂಡ ಇಂಡಿವಿಜುವಲ್ ಲೈನ್ ಕನೆಕ್ಟ್ ಆಗಲಿಲ್ಲ ಅಂತ ಅದಕ್ಕೆ.
ಅದು ನನಗೆ ಗೊತ್ತಿಲ್ಲ. ಮಿಸ್ಲಿಂಗ್ ತುಂಬ ಇರ್ಬೋದು, ತುಂಬ ಕೆಲಸ ಉಂಟು. ಸ್ಮಾರ್ಟ್ ಸಿಟಿ ಹೇಳಿದ ಕೂಡ ಅದು ಒಂದು ಮಾಡೋ ಮುಗಿಸಿಬಿಡುವ, ಹಾಗೆ ಮಾಡಬಾರ್ದು. ನಾವು ಸ್ಮಾರ್ಟ್ ಆಗಿ ಕೆಲಸ ಮಾಡಬೇಕು, ಸ್ಮಾರ್ಟ್ ಸಿಸ್ಟಮ್ ಡೆವಲಪ್ ಮಾಡಬೇಕು ಅಂತ ನನ್ನದೊಂದು ಅನಿಸಿಕೆ. ಆಗ ಮಾತ್ರ ನಾವು ಬದಲಾವಣೆ ಇಲ್ಲಿ ತರಲಿಕ್ಕೆ ಆಗ್ತದೆ. ಇದನ್ನು ಹೇಗೆ ಮಾಡಬೇಕು ಹೇಳಿದರೆ, ಮೆಜಾರಿಟಿ ಬೇಕು, 3 ಕಡೆಗಳಲ್ಲಿ ಒಂದೇ ಸರ್ಕಾರ ಬೇಕು, ಅಂತಹ ಒಂದು ಭದ್ರತೆ ಇದ್ರೆ ಮಾತ್ರ ಆಗ್ತದೆ ಅಂತ ನಮ್ಮೆಲ್ಲರ ಅನಿಸಿಕೆ. ಹಾಗೇನಿಲ್ಲ, 3 ಬೇರೆ ಬೇರೆ ಸರ್ಕಾರಗಳು ಇದ್ರೂ ಸಹ ಎಲ್ಲರ ಇಚ್ಛಾಶಕ್ತಿ ಇದ್ರೂ ಕೂಡ, ಯಾಕೆಂದ್ರೆ ಒಂದು ಸಲ ನೀವು ಜನಪ್ರತಿನಿಧಿ ಆದ ಮೇಲೆ ಪಕ್ಷ ಭೇದ ಮರೀತಾರೆ. ಖಂಡಿತ ಒಂದು ಒಳ್ಳೆಯ ಒಂದು ಯಾರು MLA MP ಇದ್ರೆ ಅವನು ಖಂಡಿತ ಪಕ್ಷ ಭೇದ ಮರೆತು ಕೆಲಸ ಮಾಡ್ತಾರೆ. ಇದು ನಾನು ನೋಡಿದ್ದೇನೆ. ಪಕ್ಷ ಭೇದ ಕೆಲಸ ಬಿಟ್ಟು ಮಾಡ್ತಾರೆ. ಅಂಥದ್ದೇ ಒಂದು ಅವರ ಸೀನಿಯರ್ಸ್ ಅಲ್ಲಿ ಇದ್ದೇವಾ ಇಲ್ಲ ಗೊತ್ತಿಲ್ಲ, ಯಾವುದೇ ಪಾರ್ಟಿ ಇರಲಿ ಅದು. ನಾವೀಗ ಇವತ್ತು ನಾವು ಯಾವುದೇ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಆಗಿ ನಾನು ಬಂದದಲ್ಲ, ನಾನೊಂದು ನಾಗರಿಕ. ಮತ್ತೆ ನನಗೆ ಒಂದು ನಮ್ಮದೊಂದು ಸಣ್ಣ ಎಕ್ಸ್ಪೀರಿಯನ್ಸ್ ಅನ್ನು, ಈ ಕಾರ್ಪೊರೇಷನ್ ಅನ್ನು ಕಾರ್ಪೊರೇಟ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದ್ದರೆ ಖಂಡಿತವಾಗಿ ಯಾವುದೇ ಕಾರ್ಪೊರೇಟರ್ ಬಂದರೂ ಕೆಲಸ ಮಾಡ್ಬೋದು. ಕರೆಕ್ಟ್. ಹಾಗಿದ್ರೆ ನಿಮ್ಮ ಪ್ರಕಾರ ಈಗ ಅದು ದೊಡ್ಡ ಲೆವೆಲ್ ನೀವು ಮೇಲಿಂದ ಬಂದ್ರಿ, ಕೆಳಗಿನಿಂದ ಏನಾಗಬೇಕು ಅಂತ ಅನಿಸ್ತಾ ಉಂಟು? ಈಗ ನಾಡಿದ್ದು ಪಾಲಿಕೆಗೆ ಬರುವಂತ ಜನ ಅಲ್ಲಿ ಏನಾದ್ರು ಪ್ರಾಬ್ಲಮ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡೋದು ಹೇಗೆ? ಪರಿಹಾರ ಮಾಡಬೇಕು. ಈಗ ನಾನು ಹೊಸ ಕಾರ್ಪೊರೇಟರ್ ಒಬ್ಬ ಬಂದ, ಅವನಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ನನಗೆ ನಾನು ಹೇಳ್ತೇನೆ, ನೋಡಿ ಮಾರೆ, ನನ್ನ ತೋಡು ಹಿಂದುಗಡೆದು ಅದರಲ್ಲಿ ಡ್ರೈನೇಜ್ ಬರ್ತಾ ಉಂಟು. ಬೇಸಿಗೆ ಕಾಲದಲ್ಲಿ ಅದು ಡ್ರೈ ಇರ್ತದೆ ಯಾವಾಗಲೂ. ಈ ಸಲ ಅಲ್ಲಿ ಈ ಕೊಳಚೆ ನೀರು, ಡ್ರೈನೇಜ್ ನೀರು ಹೋಗ್ತಾ ಉಂಟು ಹೇಳಿ. ಈಗ ಏನು ಮಾಡಬೇಕು ಅವನು ಒಬ್ಬರು ಅದಕ್ಕೆ ಒಂದು ಕಾಂಟ್ರಾಕ್ಟ್ ಉಂಟಾ ನೋಡಬೇಕು. ಇಲ್ಲ ಕಾಂಟ್ರಾಕ್ಟ್ ಇಲ್ಲ ಆದರೆ ಅದಕ್ಕೆ ಒಂದು ಸ್ಲ್ಯಾಬ್ ಕೆಳಗಿಂದ ನೀರು ಹೋಗುವಾಗೆ ಮಾಡಬೇಕು. ಆ ಸ್ಲ್ಯಾಬ್ ಹಾಕ್ಲಿಕ್ಕೆ ಕಾಂಟ್ರಾಕ್ಟರ್ ರೆಡಿ ಆಗಬೇಕು, ಟೆಂಡರ್ ಕರಿಬೇಕು. ನನಗೆ ಆ ಸಿಸ್ಟಮ್ ಹೇಳಿದ್ದು. ಒಂದು ಎಮರ್ಜೆನ್ಸಿ ಗ್ಯಾಂಗ್ ಅಂತ ಇದ್ದರೆ ಅಂತ ಕೆಲಸವನ್ನು ಇಮಿಡಿಯೇಟ್ ಗಿಂಡರ್ ಕರೀಲಿಕ್ಕಿಲ್ಲ. ಕಾರ್ಪೊರೇಟರ್ ಆ ಒಂದು ಸಂಸ್ಥೆ ಅವನು ಯಾರಿದ್ದಾನೆ ಅವನಿಗೆ ಒಂದು ಫೋನ್ ಮಾಡ್ತಾರೆ, ಅದೊಂದು ಸರಿ ಮಾಡು ಹೇಳ್ತಾರೆ. ಆಗ ಒಂದು ಮಾತ್ರ ಈಗ ಹೊಸಬ್ರು ಎಕ್ಸ್ಪೀರಿಯನ್ಸ್ ಯಾರು ಬಂದ್ರು ಕೂಡ ಆ ಮೂಲ ಒಂದು ಏನು ವ್ಯವಸ್ಥೆ ನಮ್ಮ ಬದಲಾವಣೆ. ನಮ್ಮ ಮನೆ ತರ ಅಂದ್ರೆ ಮನೆಯಲ್ಲಿ ಪ್ರಾಬ್ಲಮ್, ನಾವು ಕೂಡಲೇ ಒಂದು ಪ್ಲಂಬರಿಗೆ ಕರೆಯೋದು ಅಥವಾ ಕಾರ್ಪೆಂಟ್ರಿ ಕರೆಯೋದು ಅಥವಾ ಹಾಗೆ ಮಾಡಿದ್ರೆ ಅದು ನಿಮ್ಮ ಪ್ರಕಾರ ಅದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಮಾಡ್ಲಿಕ್ಕೆ ಆಗ್ತದೆ. ಸಿಸ್ಟಮ್ ತರ್ಲಿಕ್ಕೆ ಆಗ್ತದೆ. ಈಗ ನಾನು ಏನು ಹೇಳಿದೆ, ಆನ್ಯುವಲ್ ಈಗ ಒಂದು ನಾವು ಕಾಂಕ್ರೀಟ್ ರೋಡ್ಗೆ ಹೊಸ ಕಾಂಕ್ರೀಟ್ ರೋಡ್ಗೆ ಒಂದು ಟೆಂಡರ್ ಕರೆದೆವು. ಆ ಟೆಂಡರ್ ಕರೆದಾಗ ಅದರಲ್ಲಿ ಅವನಿಗೆ ರೋಡ್ ಮಾಡಲಿಕ್ಕೆ ಅಲ್ಲಿ ನಾವು ಮಧ್ಯದಲ್ಲಿ ನಾವು ಸಬ್ಜೆಕ್ಟ್ ಚೇಂಜ್ ಮಾಡಿದ್ದು, ನಾನು ಅದು ಹೇಳ್ತಾ ಇದ್ದೆ. ತೋಡು ಮಾಡಲಿಕ್ಕೆ ಅಂದರೆ ನೀರು ಹೋಗಲಿಕ್ಕೆ ಈ ಡ್ರೈನೇಜ್ ವಾಟರ್ ಅದೊಂದು ಪೈಪ್, ಇದು ಟ್ರೆಂಚ್, ಕುಡಿಯೋ ನೀರಿನ ಟ್ರೆಂಚ್ ಮತ್ತು ಕೇಬಲ್ಸ್ ಟ್ರೆಂಚ್, ಅದು ಎಲ್ಲ ಮಾಡು ಒಬ್ಬನಿಗೆ ಕೊಡಬೇಕು. ಈಗ ನೀವು ನೋಡಿದಿರಿ, ಎಲ್ಲ ತಂದರು ಕಾಂಕ್ರೀಟ್ ರೋಡ್ ಬಡ ಎಲ್ಲ ಹಾಕಿದ್ರು, ತೋಡಿಲ್ಲ. ಅಂದ್ರೆ ಗುತ್ತಿಗೆದಾರಿಗೆ ಅದು ಮಾಡ್ಲಿಕ್ಕೆ ಹೆಚ್ಚು ಅಲ್ಲಿ ಖರ್ಚಲ್ಲ, ಅಲ್ಲಿ ಅವನ ಸ್ಕೋಪ್ ಅಲ್ಲಿ ಇಲ್ಲ, ಟೆಂಡರ್ ಅಲ್ಲಿ ಹಾಕ್ಲಿಲ್ಲ, ಅವನು ಬರಿಬೇಕು, ಅವನು ಕಟ್ಟಿ ಕೊಡ್ಬೇಕಂತ ರೇಟ್ ಇಲ್ಲ ಅವನಿಗೆ. ಅವನು ಯಾರದು ಯಾಕೆ ಕಟ್ತಾನೆ ಅವನು? ಇದೇ ಬಿಲ್ ಪಾಸ್ ಆಗ್ಲಿಕ್ಕೆ ಟೈಮ್ ಹೋಗ್ತದೆ. ಬಿಲ್ ಪಾಸ್ ಆಗೋದು ಇಲ್ಲ, ಅದರ ಸಿಸ್ಟಮ್ ಕೂಡ ಬ್ಯಾಕ್ ಟು ಬ್ಯಾಕ್ ಇಮಿಡಿಯೇಟ್ ಕೆಲಸ ಆಗಬೇಕು. ಅವನೊಂದು ಏನೋ ಕೆಲಸ ಮಾಡಿದ, ಬಿಲ್ಲಿಂಗ್ ನೋಡಿದ್ರು, ಅವನಿಗೆ ಆನ್ಲೈನ್ ಪೇಮೆಂಟ್ ಹೋಗಬೇಕು. ಮಧ್ಯದಲ್ಲಿ ಯಾರು ಕೂಡ ಯಾವುದೇ ಒಂದು ಮನುಷ್ಯನ ಅಂದರೆ ಗೊತ್ತಾಯ್ತಲ್ಲ, ಇಂಟರ್ಫಿಯರೆನ್ಸ್ ಇರಬಾರ್ದು. ಅಲ್ಲಿಯೇ ಲೇಟ್ ಆಗೋದು. ಅದು ಅವನ ಬಿಲ್ ತೆಗೆದು ಫೈಲ್ ಕೆಳಗಿಟ್ಟ. ನೀವು ನಮ್ಮ ಮಹಾನಗರ ಪಾಲಿಕೆಯ ಆಫೀಸಿಗೆ ಹೋಗಿ, ನಿಮ್ಗೆ ಹೇಗೆ ಕಾಣುತ್ತದೆ? ಅದಕ್ಕೆ ಆ ಸರ್ಕಾರಿ ಕಚೇರಿಯ ಆ ಒಂದು ಚಿತ್ರಣವೇ ಚೇಂಜ್ ಆಗಬೇಕು. ಈ ಫೈಲ್ ಇದು ರಾಶಿ, ಅದು ರಾಶಿ, ಇದು ರಾಶಿ, ಅಲ್ಲಿ ಹೋಗುವಾಗ ಅವನ ಫೈಲ್ ಇದು ಮಧ್ಯದಲ್ಲಿ ಇರ್ತಾನೆ. ಅಂತಹ ಬದಲಾವಣೆ ತರಬೇಕು. ಈಗ ನೋಡಿ, ಈಗ ಏನೋ ಹೊಸೊಬ್ಬರೆಲ್ಲ ಬಂದಿದ್ದಾರೆ, ಯುವಕರು ಇದ್ದಾರೆ, ನೀವು ಹೇಳಿದಾಗೆ ಕೆಲವರು ಹಿರಿಯರಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅಂದರೆ ಪೇಪರ್ಲೆಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿ. ಪೇಪರ್ಲೆಸ್ ಅಂತ ಹೇಳೋದಿಲ್ಲ ನಾನು, ಯಾಕೆಂದರೆ ನಮಗೆ ನಮ್ಮ ಹಿರಿಯರು, ನನ್ನ MRPಯಲ್ಲೂ ಪ್ರೈವೇಟ್ ಸೆಕ್ಟರ್ ಇತ್ತು, ಅಲ್ಲಿಂದ ನಾವು ಪಬ್ಲಿಕ್ ಸೆಕ್ಟರ್ ಆಗುವಾಗ ಹೇಳಿದರು, PSU ಅಂದರೆ ಎಂಥದ್ದು ಹೇಳಿ? ನಿಮ್ಮ ಪ್ರಕಾರ PSU ಹೇಳಿದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಲ್ಲ, ಪೇಪರ್ ಸ್ಪೀಕ್ಸ್ ಅಲ್ಟಿಮೇಟ್ಲಿ. ಯಾಕೆಂದರೆ ಸರ್ಕಾರಿ ಕೆಲಸದಲ್ಲಿ ನೀವು ಒಂದು ಒಳ್ಳೆ ಕೆಲಸ ಮಾಡ್ತೀನಾದರೆ ಅದರ ಹಿಂದೆ ಆಡಿಟರ್ ಬರ್ತಾರೆ, ವಿಜಿಲೆನ್ಸ್ ಬರ್ತಾರೆ, ಎಲ್ಲ ಬರ್ತಾರೆ. ನಮ್ಮ ಹತ್ರ ಅದರ ಒಂದು ದಾಖಲೆಗಳು ಇರಬೇಕು. ಆ ದಾಖಲೆಗಳನ್ನು ಇಡುವ ಒಂದು ವ್ಯವಸ್ಥೆ ಇದೆ. ಅಲ್ಲಲ್ಲಿ ಬಿಸಾಡೋದು, ಧೂಳು ತಾಗೋದು, ಚಂದ ಒಂದು ಕಾಂಪ್ಯಾಕ್ಟರ್ ಎಲ್ಲ ಹಾಕಿ ಒಂದು ಅದಕ್ಕೆ ದಾಖಲೆಗಳ ಒಂದು ರೆಕಾರ್ಡ್ ರೂಮೇ ಅಂತ ಮಾಡಬೇಕು. ಈಗ ನನಗೆ ಖಾತಾ ಮಾಡ್ಲಿಕ್ಕೆ ಉಂಟೇಳಿ, ಖಾತಾ ಮಾಡಲಿಕ್ಕೆ ನಾನು ಹೋದೆ, ನಾನು ಅಪ್ಲಿಕೇಶನ್ ಕೊಟ್ಟಿದ್ದೆ, ನಾನು ಹುಡುಕ್ತೆ, ಇಲ್ಲಿ ಹುಡುಕ್ತೆ, ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಆ ಟಪ್ಪಾಲಿಗೆ ಹೋಗಿದೆ. ಆ ರೆಡ್ ಟೇಪಿಸಮ್ ಬಂದ್ ಮಾಡಬೇಕು. ಅದಕ್ಕೆ ಏನು ಹೇಳ್ತಾರೆ, ರೆಡ್ ಟೇಪಿಸಮ್ ಅಂತ ಹೇಳಿದೆ. ಟಪ್ಪಾಲ್ ಆ ರೆಡ್ ಕಲರ್
ಅದು ಬಂದ ಕೂಡಲೇ ಕೆಲಸ ಡಿಲೇ ಅಂತಾಯಿತು. ಟೆಂಡರ್ ಕೂಡ ಆಗಿರ್ಬೋದು. ಈಗ ಒಬ್ಬ ಇಂಜಿನಿಯರ್ ಒಂದು ಎಸ್ಟಿಮೇಟ್ ಎಲ್ಲ ಮಾಡಿ ಕೊಡ್ತಾನೆ, ಕಮಿಷನರ್ವರೆಗೆ ಹೋಗಬೇಕು, ಸೈನ್ ಮಾಡಬೇಕು. ಅದರ ಮಧ್ಯದಲ್ಲಿ ಕಾರ್ಪೊರೇಟರ್ ಏನು ಮಾಡಲಿಕ್ಕಿಲ್ಲ ಅಲ್ಲಿ. ಅವನು ಖಾಲಿ ಪ್ರಪೋಸಲ್ ಕೊಡೋದು, ಅವನು ಫೈಲಿಂದ ಹಿಂದೆ ಓಡಬೇಕು. ಆ ವ್ಯವಸ್ಥೆಯನ್ನು ಮೊಟಕುಗೊಳಿಸಬೇಕು. ಇಷ್ಟು ಅಮೌಂಟ್ ಇದು ಇವರೇ ಸ್ಯಾಂಕ್ಷನ್ ಮಾಡಲಿ. ಅಂದರೆ ನಿಮ್ಮ ಪ್ರಕಾರ ಇದೆಲ್ಲ ಲೇಟ್ ಆಗ್ತಾ ಇರೋದ್ರಿಂದ ಭ್ರಷ್ಟಾಚಾರಕ್ಕೆ ಅದು ಭ್ರಷ್ಟಾಚಾರ ಅಲ್ಲ, ಕೆಲಸ ಸಹ ಲೇಟ್, ಭ್ರಷ್ಟಾಚಾರಕ್ಕೆ ಒಂದು ಎಡೆ ಮಾಡಿ ಕೊಡ್ತದೆ. ಎಲ್ಲ ತುಂಬ ಕೆಲಸ ಲೇಟ್ ಆಗ್ತದೆ ಇದರಿಂದ. ನಮ್ಮ ವ್ಯವಸ್ಥೆ ಈಗ ನಮಗೆ ನಾವು ಒಂದು ಮಾಲಿಗೆ ಹೋಗ್ತೇವೆ, ಸ್ಪಾರ ಯಾವುದೋ ಒಂದು ಇದಕ್ಕೆ ಹೋಗ್ತೇವೆ, ಮೋರ ಗೀರ ಯಾವುದು, ಅಲ್ಲಿ ಹೋಗುವಾಗ ನಿಮ್ಗೆ ಎಂತೆಲ್ಲ ಬೇಕು ಎಲ್ಲ ಐಟಮ್ ಅಲ್ಲೇ ಉಂಟು. ಪಟ್ಟ 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 ತೆಗೆಯುವುದು ಮಾತ್ರ. ಮುಂಚೆ ಆದರೆ ಒಂದು ಪಂಚಮಾಲಿಗೆ ಹೋಗ್ಬೇಕು, ಇಲ್ಲ ಇನ್ನೊಂದು ಕಡೆ ಬೇಕು, ಇನ್ನೊಂದು ಕಡೆ ಹೋಗ್ಬೇಕು, ನಿಂತು ಹೇಳಬೇಕು, ಅವನು ಕಟ್ಟಿ ತರಬೇಕು. ಆ ವ್ಯವಸ್ಥೆ ಇನ್ನೂ ಕೂಡ ನಮ್ಮ ಕಾರ್ಪೊರೇಷನಲ್ಲಿ ನಡೀತಾ ಉಂಟು, ಯಾವುದೇ ಕಚೇರಿಗಳಲ್ಲಿ ನಡೀತಾ ಉಂಟು, ಸರ್ಕಾರಿ ಕಚೇರಿಗಳು. ಅದನ್ನು ಸ್ಟಾಪ್ ಮಾಡಿ ಇಮ್ಮಿಡಿಯೇಟ್ ಕೆಲಸ ನಿಮ್ಮದು. ಈಗ ಇನ್ನೊಂದು ವ್ಯವಸ್ಥೆ ಹೇಳ್ತೇನೆ ನಾನು, ಏನು ಚೇಂಜ್ ಮಾಡಬೇಕಂತ ಹೇಳಿ. ನೀವು ಒಂದು ಮನೆ ಕಟ್ಟಲಿಕ್ಕೆ ಲೈಸೆನ್ಸಿಗೆ ಹೋಗ್ತೀರಿ, ಏನೆಲ್ಲ ಬೇಕು, ಆ ಜಾಗದ್ದು ನಿಮ್ಮ ಒಂದು ಏನು ದಾಖಲೆಗಳು, ನೀವು ತಗೊಂಡ ದಾಖಲೆ, ಅದರ ನಂತರ ಅದಕ್ಕೊಂದು ಖಾತವ RTC ಬೇಕು. RTC ಆಗಬೇಕಾದ್ರೆ, ಖಾತಾ ಆಗಬೇಕಾದ್ರೆ ಸಿಂಗಲ್ ಸೈಟ್ ಲೇಔಟ್ ಆಗಬೇಕು, ಪ್ರಾಪರ್ಟಿ ಕಾರ್ಡ್ ಹೊಸತ್ತೊಂದು ಆ್ಯಡ್ ಆಗಿದೆ. ಇದೆಲ್ಲ ಎಲ್ಲಿ ಹೋಗಿ ಮಾಡೋದು? ಮೂಡಕ್ಕೆ ಹೋಗಬೇಕು, ಖಾತಾ ಇದು ತಗೊಳ್ಬೇಕು, ಯಾವುದು ನಿಮ್ಮದು ಸಿಂಗಲ್ ಸೈಟ್ ಲೇಔಟ್ ತಗೊಳ್ಬೇಕು. ಅಲ್ಲಿ ಆ ಸಿಂಗಲ್ ಸೈಟ್ ಲೇಔಟ್ ತಗೊಳ್ಬೇಕಾದ್ರೆ ಎಲ್ಲ ಇಂಜಿನಿಯರ್ಸ್ ಹತ್ರ ಮಾತಾಡಿ ಅವನನ್ನು ಸರ್ವೆ ತಗೊಂಡು ಹೋಗೋದು, ಅದು ಇದು ಎಲ್ಲ ಮಾಡಲಿಕ್ಕೊಂಡು ಪ್ರಾಪರ್ಟಿ ಕಾರ್ಡಿಗೆ ಇನ್ನೊಂದು ಕಡೆ ಹೋಗ್ಬೇಕು. ಹೀಗೆ 3-4 ಕಡೆ ಹೋಗಿ. ಆದರೆ ನನಗೆ ಇವರು ಶ್ರೀಯುತ ವಾಸುದೇವ್ ಅಂತ ನಮ್ಮ ಏರ್ಪೋರ್ಟ್ ಎಕ್ಸ್ ಡೈರೆಕ್ಟರ್ ಅವರು ಹೇಳ್ತಾ ಇದ್ರು, ಗುಜರಾತಲ್ಲಿ ಅವರು ಅಲ್ಲಿ ಇದ್ರಂತೆ. ಆವಾಗ ಅಲ್ಲಿ ಹೇಗೆ ಹೇಳಿದರೆ, ಒಂದು ಫಾರ್ಮ್ ಫಿಲ್ ಮಾಡಿದರೆ ಆಯಿತು. ಈಗಲ್ಲ ಅವರು ಹೇಳೋದು 2003ನೇ ಇಸ್ವಿ ವಿಷಯ, ಒಂದು 15 ವರ್ಷ ಮೊದಲು. ಒಂದು ಫಾರ್ಮ್ ಫಿಲ್ ಮಾಡಿದರೆ ಅದರಲ್ಲಿ ಎಲ್ಲ ವಿಷಯ, ಅದರಲ್ಲಿ ನಿಮ್ಮದು ಈ ಲೈಸೆನ್ಸಿಂದ ಹಿಡಿದು ಆ ಸಿಂಗಲ್ ಸೈಟೋ ಏನೋ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ನಿಮ್ಮದು ಫೌಂಡೇಶನ್ ಮನೆ ಮಕ್ಕಳು ಆಗುವವರೆಗೆ ಏನೆಲ್ಲ ಬೇಕು ಎಲ್ಲ ಇರ್ತದೆ. ಭಟ್ರನ್ನೆಲ್ಲ ಅವರೇ ತರಬೇಕು ಅಲ್ಲ, ನಾವು ಅಲ್ಲಿ ತನಕ ಅಲ್ಲಿ ಒಂದು ಸರ್ಕಾರದ ವತಿಯಿಂದ ಏನಾಗಬೇಕು ಅದೆಲ್ಲ ಒಂದೇ ಫಾರ್ಮಲ್ ಆಗಬೇಕು. ಅದು ಆಟೋಮೆಟಿಕ್ ಸರ್ಕಾರ ಬರ್ತಾನೆ, ಇನ್ಸ್ಪೆಕ್ಷನ್ ಮಾಡ್ತಾನೆ, ಒಂದಿಷ್ಟು ಆಗಿದೆ, ಈಗ ಇನ್ನು ನಿಮ್ಮದು ಲೇಔಟ್ ಆದರೆ ರೋಡ್ ಸ್ಟಾರ್ಟ್ ಮಾಡಿ, ವಿದ್ಯುತ್ ಕಂಬ ಹಾಕಿ ಮೆಸ್ಕಾಮಿಗೆ ಹೇಳಬೇಕು. ಹಾಗಿದ್ರೆ ನಿಮ್ಮ ಪ್ರಕಾರ ಗುಜರಾತ್ನಲ್ಲಿ ಆಗೋದು ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಜನಧನಿಯಿಂದ ಪುಟ್ಟ ವಿರಾಮದ ಬಳಿಕ. ಯಾವ ರೀತಿಯಲ್ಲಿ ನಾವು ಸುಧಾರಣೆಗಳನ್ನು ಸಿಸ್ಟಮ್ ಅಲ್ಲಿ ತಂದ್ರೆ ಜನರಿಗೆ ಸುಲಭ ಆಗತ್ತೆ, ಕೆಲಸ ಬೇಕಾಗತ್ತೆ, ಅಭಿವೃದ್ಧಿ ಸುಲಭ ಆಗತ್ತೆ, ಇದೆಲ್ಲವೂ ನಿಜಕ್ಕೂ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಆಗಬೇಕಾದ್ರೆ ಏನು ಮಾಡಬೇಕು? ಬೇರೆ ಕಡೆ ಈಗ ನರೇಶ್ ಕಿಣಿಯವರು ಹೇಳಿದಾಗೆ ಗುಜರಾತ್ನಲ್ಲಿ ಆಗುತ್ತದಾದರೆ ಇಲ್ಲಿ ಯಾಕೆ ಆಗುದಿಲ್ಲ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ, ಯಾವ ರೀತಿಯಲ್ಲಿ ಮುಂಬರುವಂಥ 5 ವರ್ಷಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಮಗೆ ನರೇಶ್ ರಾಮದಾಸ್ ಕಿಣಿಯರಿದ್ದಾರೆ, XDGM, ONGC ಮತ್ತು MRPL. ನೀವು ಅದೇ ಹೇಳ್ತಾ ಇದ್ರಿ ಕಿಣಿಯವ್ರೆ, ಮುಖ್ಯವಾಗಿ ನೀರಿನ ಸಮಸ್ಯೆ. ತುಂಬ ಜನ ಹೇಳೋದು ನೀರಿನ ಸಮಸ್ಯೆ, ಎತ್ತರದ ಪ್ರದೇಶಗಳಲ್ಲಿ ನೀರು ಹೋಗುವುದಿಲ್ಲ ಅಂತೇಳಿ. ಸೊ ಅದು ಬಹುಶಃ ಮೊದಲ ಆದ್ಯತೆ ಆಗಿರುತ್ತೆ ಅಂತ. ಏನು ಪ್ರಾಬ್ಲಮ್ ಏನು ಹೋಗದೇ ಇರಲಿಕ್ಕೆ? ನೀರು ಬರೋದಿಲ್ಲ ಅಲ್ಲ, ನೀರು ಪಂಪ್ ಆಗ್ತದೆ, ಆದರೆ ಪ್ರೆಷರ್ ಇಲ್ಲ ಅಂತ ಹೇಳ್ತಾರೆ. ನೀವು ಒಂದು ಫೋನ್ ಮಾಡಿ ಹೇಳಿ ನನಗೆ ನೀರು ಬರೋದಿಲ್ಲ, ನೀವು ನೀರು ಬಿಡಿ ಅಂತ. ಇಲ್ಲ, ಗೇಟ್ ವಾಲ್ ಓಪನ್ ಮಾಡಿದ್ದೇವೆ, ಪ್ರೆಷರ್ ಇಲ್ಲ. ಪ್ರೆಷರ್ ಯಾಕೆ ಇಲ್ಲ? ಇಮಿಡಿಯೇಟ್ ಅಲ್ಲಿದ್ದು ಒಂದು ಯಾರು ಇಂಜಿನಿಯರ್ ಇದ್ದಾನೆ, ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾನೆ, MCC ಎಲ್ಲ ಅವನು ಥಿಂಕ್ ಮಾಡಬೇಕು, ಯಾಕೆ ಬರೋದಿಲ್ಲ. ಯಾಕೆ ಅಂದರೆ ಆ ಪಂಪ್, ಈ ಒಂದು ಪ್ರತಿಯೊಂದು ಪಂಪ್ ಹೌಸ್ನಲ್ಲಿ ಹಾಕಿದ ಪಂಪ್ ಉಂಟಲ್ಲ, ಅದನ್ನು ಹೋಗಿ ಸ್ವತಃ ಹೋಗಿ ನೋಡಬೇಕು ಎಲ್ಲರೂ. ನಾನು ಹೇಳೋದಾದರೆ ಆ ಏರಿಯಾದು ಕಾರ್ಪೊರೇಟರ್ ಇರಲಿ, MLAಗಳಿರಲಿ, ಯಾರು ಅದಕ್ಕೊಂದು ಸಂಬಂಧಪಟ್ಟಿದ್ದಾರೆ ಆ ಇದಕ್ಕೆ, ಅಲ್ಲಿ ಹೋಗಿ ನೋಡಬೇಕು. ಅಲ್ಲಿ ನೋಡುವಾಗ ನಿಮಗೆ ಇಲ್ಲ, ನಿಮ್ಗೆ ಗೊತ್ತಾಗಲಿಲ್ಲ, ಒಂದು ನಿಮ್ಮ ಯಾರೋ ಒಂದು ಪರಿಚಯದ ಮೆಕ್ಯಾನಿಕಲ್ ಇಂಜಿನಿಯರೋ ಕಾಂಟ್ರಾಕ್ಟರೋ ಅವರನ್ನು ಇಟ್ಕೊಂಡು ಹೋಗಿ ಅಲ್ಲಿ ಒಂದು ಸಲ ನೋಡಿ ಆ ಪಂಪ್ ಹೌಸಲ್ಲಿ ಎಂಥ ಅವಸ್ಥೆ ಉಂಟು ಹೇಳಿ. ಒಂದಾದರೂ ಪಂಪ್ ಹೌಸು ನಮ್ಮದು ಮೇಂಟೆನೆನ್ಸ್ ಇಲ್ಲದೆ ಇರುವುದಿಲ್ಲ, ಎಲ್ಲದೂ ಮೇಂಟೆನೆನ್ಸ್ ಕೆಲಸ ಇರ್ತದೆ ಅಲ್ಲಿ. ಈ ಪಂಪ್ ಯಾವಾಗ ಹಾಕಿದೊಂದು ನೋಡಿ, ಒಂದು ಆಲೋಚನೆ ಮಾಡಿ. ಆ ಪಂಪ್ ಒಂದು 3 ಲಕ್ಷ ಜನಸಂಖ್ಯೆ ಇರುವಾಗ ಹಾಕಿರ್ಬೋದು ಅದನ್ನು. 3 ಲಕ್ಷವ 4 ಲಕ್ಷ ಜನಸಂಖ್ಯೆ ಇರುವಾಗ ಆ ಪಂಪ್ ಈಗ 6 ಲಕ್ಷ ಆಗಿದೆ ಅಂತ ನಮ್ಗೆ ಗೊತ್ತುಂಟು.
ಈ 6 ಲಕ್ಷ ಜನರಿಗೆ 3-4 ಲಕ್ಷದ ಆ ಪಂಪನ್ನು ಅಷ್ಟು ಜನರಿಗೆ ಮಾಡ್ಲಿಕ್ಕೆ ಆಗ್ತದ? ಎತ್ತರ ಪ್ರದೇಶಗಳಿಗೆ ಅದೊಂದು ಯಾವಾಗಲೂ ಆ ಪಂಪಿಗೆ ಒಂದು ಹೈಟ್ ಅಂತ ಉಂಟು, ಮತ್ತು ಅದರದ್ದು ಪ್ರೆಷರ್ ಅಂತ ಉಂಟು, ಎಷ್ಟು ಹೆಡ್ ಅಂತ ಉಂಟು, ಹೆಡ್ ಎಲ್ಲಿಂದ ಬರ್ತದೆ, ಎಲ್ಲಿಗೆ ಪಂಪ್ ಮಾಡಬೇಕು, ಅದಕ್ಕೆಲ್ಲ ಆಧುನಿಕ ಪಂಪ್ಗಳನ್ನು ಬಳಸಬೇಕು. ಮುಂಚಿದ್ದೇ ಒಂದು ಆ ಸೆಂಟ್ರಿಫ್ಯೂಗಲ್ ಪಂಪೋ ಯಾವುದೋ ಒಂದು ಪಂಪನ್ನು ಹಾಕ್ತಾರೆ. ಸ್ವಲ್ಪ ಆಧುನಿಕ ಪಂಪ್ಗಳನ್ನು ಬಳಸಿ ಅದರದ್ದು ಒಂದು ಮೇಂಟೆನೆನ್ಸ್ ಫ್ರೀ ಇರ್ತದೆ. ನೀವು ಅಲ್ಲಿ ಹೋಗಿ ನೋಡಿ, ಕಂಡಬಟ್ಟೆ ನೀರು ಇರ್ತದೆ. ನಮ್ಮ ಮನೆಯಲ್ಲಿ ಸಹ ಅಷ್ಟು ನೀರು ಬರೋದಿಲ್ಲ ಆ ಪಂಪ್ ಹೌಸಲ್ಲಿ. ಯಾಕೆ? ಆ ಪಂಪಿದು ಸೀಲ್ ಲೀಕ್, ವಾಲ್ ಲೀಕ್, ಅದನ್ನೆಲ್ಲ ಆ ಸೋರಿಕೆ, ಅದು ಆ ನೀರು ಅಲ್ಲಿಂದ ಫಿಲ್ಟರ್ ಆಗಿ ಬಂದ ನೀರು ಸೋರಿಕೆ ಆಗ್ತಾ ಉಂಟು, ಹೊಟ್ಟೆ ಉರಿತದೆ ಅಲ್ಲಿ ನೋಡುವಾಗ. ಸೊ ಪ್ರತಿಯೊಂದು ಪಂಪ್ ಹೌಸನ್ನು ಆಧುನಿಕ ಪಂಪ್ ಮಾಡಿದರೆ ಖಂಡಿತವಾಗಿ ಆ ನೀರಿನ ಒಂದು ನಾವು ನೀರು ಬಿಟ್ಟಿದ್ದೇವೆ, ನಿಮಗೆ ಪ್ರೆಷರ್ ಇಲ್ಲ ಅಂತ ಹೇಳ್ತಾರೆ. ರಾತ್ರಿ ಮಾತ್ರ ನೀರು ಬರ್ತದೆ. ಯಾಕೆ? ಆ ಪಂಪಿಗೆ ಕೆಪಾಸಿಟಿ ಇಲ್ಲ ಪಂಪ್ ಮಾಡಲಿಕ್ಕೆ. ರಾತ್ರಿ ಅದರ ಯೂಸೇಜ್ ಕಮ್ಮಿ ಇರ್ತದೆ ಎಲ್ಲ ಕಡೆ ನೀರು, ಆಗ ಪಂಪಿಂಗ್ ಆಗ್ತದೆ. ನೋಡಿ, ಅದೇ ಪಂಪು, ಅದೇ ಕರೆಂಟ್, ಅದೇ ಪವರ್, ರಾತ್ರಿದು ಮಾತ್ರ ಪ್ರೆಷರ್ ಬರ್ತದೆ ಅಂತ ಹೇಳುವಾಗ ನಾವು ಥಿಂಕ್ ಮಾಡಬೇಕು. ವಾಲ್ವ್ಸ್ಗಳಿರ್ತವೆ ಅಲ್ಲೆಲ್ಲಿ ನೀವು ನೋಡಿರ್ಬೋದು, ಬಂದ್ ಮಾಡ್ತಾರೆ, ನೀರಿಲ್ಲ ಬಂದ್ ಮಾಡ್ತಾರೆ. ಡೌನ್ ಪ್ರದೇಶದಲ್ಲಿ ನೀರು ಬರ್ತಾ ಇರ್ತದೆ. ಯಾಕೆ? ಆ ವಾಲ್ವ್ ಇದು ಮೇಂಟೆನೆನ್ಸ್ ಅಂತ ಉಂಟು. ಗೇಟ್ ವಾಲ್ಗಳು, ದೊಡ್ಡ ದೊಡ್ಡದು ಗೇಟ್ ವಾಲ್ಗಳು ಇರ್ತವೆ, ಅದನ್ನು ತೆಗೆದು ಆ ಸೀಟಿಂಗ್ ಏನುಂಟು, ಆ ಕೂತ್ಕೊಳ್ಳೋದು, ಅದನ್ನು ಕೂಡ ಮೇಂಟೆನೆನ್ಸ್ ಮಾಡಿ, ಇಲ್ಲ ನೀರು ಸೋರಿಕೆ ಆಗ್ತದೆ. ಇಂತಹ ತುಂಬ ಕೆಲಸಗಳಿವೆ ಮಾಡಲಿಕ್ಕೆ. ಸೊ ಅದು ಬಹುಶಃ ನೀವು ಹೇಳಿದ ಕ್ರಮವನ್ನು ಅನುಸರಿಸಿದರೆ ಅಪ್ಗ್ರೇಡೇಷನ್ ಆಫ್ ಈಚ್ ಪಂಪ್ ಹೌಸ್. ತುಂಬೆಯಲ್ಲಿ ಒಳ್ಳೆ ಪಂಪ್ ಇರ್ಬೋದು, ಹೈ ಲಿಫ್ಟ್ ಪಂಪು, ಲೋ ಲಿಫ್ಟ್ ಪಂಪ್ ಅಂತ ಹೇಳ್ತಾರೆ. ಲೋ ಲಿಫ್ಟ್ ಅಂದರೆ ಕೆಳಗಿದು ನೀರನ್ನು ಮೇಲೆ ಹಾಕ್ತಾರೆ, ಅಲ್ಲಿಂದ ವಾಪಸ್ಸು ನಮ್ಮ ಈಚ್ ಪಂಪ್ ಹೌಸ್ ಹತ್ರ ಆ ಟ್ಯಾಂಕಿಗೆ ಹೋಗ್ತದೆ. ಆ ಟ್ಯಾಂಕಿಂದ ಮತ್ತೆ ನ್ಯಾಚುರಲ್ ಫ್ಲೋ ಆಗಿ ಬರುವುದು. ಟ್ಯಾಂಕಿಗೆ ನೀರು ಬಾರದಿದ್ರೆ ನ್ಯಾಚುರಲ್ ಫ್ಲೋ ಅಲ್ಲಿ ಹೇಗೆ ಹೋಗ್ತದೆ? ಟ್ಯಾಂಕಿಂದ ಕೆಳಗೆ ಆಗಿ ಆ ಗ್ರಾವಿಟಿ ಫ್ಲೋ ಆಗಿ ಹೋಗುದು. ಅಪ್ಗ್ರೇಡೇಷನ್ ಆಫ್ ಪಂಪ್ ಹೌಸ್ ಮೊದಲನೇ ಪ್ರಯಾರಿಟಿ. ನೀರಿನ ಸೋರಿಕೆ, ನೀರಿನ ಒಂದು ಏನು ಅದೊಂದು ಸಪ್ಲೈ ಹೇಳ್ತಾರೆ, ಅದನ್ನು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಎಲ್ಲರಿಗೂ ನೀರು ಅಂತ ಒಂದು ಮೂಲ ಒಂದು ಅವಶ್ಯಕತೆ, ಆ ನೀರಿನ ಕೆಲಸ. ನೆಕ್ಸ್ಟ್ ಏನಾಗಬೇಕು ನಿಮ್ಮ ಪ್ರಕಾರ? ನೆಕ್ಸ್ಟ್ ನನ್ನ ಪ್ರಕಾರ ಸ್ಮಾರ್ಟ್ ಸಿಟಿ ಆಗಬೇಕಾದ್ರೆ ಎಲ್ಲ ಆನ್ಲೈನ್ ಪೇಮೆಂಟ್ಸ್ ಆಗಲೇಬೇಕು. ಯಾಕೆಂದರೆ ಈಗ 70% ಜನ ಆನ್ಲೈನಿಗೆ ಹೋಗಿದ್ದಾರೆ, ಮಾಡ್ತಾರೆ ಅವರು. ನೀವು ಮೊಬೈಲಲ್ಲೇ ಕೂತ್ಕೊಂಡು ಮಾಡುವಂಥ ಒಂದು ವ್ಯವಸ್ಥೆ ಬೇಕು. ಅಲ್ಲಿ ಒಂದು ಈಗ ಇಲ್ಲ ಅಂತ ಇಲ್ಲ, ಉಡುಪಿಯಲ್ಲಿ ಆಗಿದೆ ಅಂತ ಕೇಳ್ತಾ ಬರ್ತಾ ಉಂಟು, ಬ್ಯಾಂಗ್ಳೂರಲ್ಲಿ ಉಂಟು, ನಮ್ಮಲ್ಲಿ ಯಾಕೆ ಆಗೋದಿಲ್ಲ? ಈಗ ಒಂದು ಟ್ಯಾಕ್ಸ್ ಕಟ್ಟಲಿಕ್ಕೆ ಉಂಟು, ಸುಲಭ. ನಿಮ್ಮ ಸ್ಕ್ವೇರ್ ಫೀಟ್ ಅದನ್ನೆಲ್ಲ ಹಾಕೋದು, ಅಪ್ಲೈ ಮಾಡಿಬಿಡೋದು, ಅಮೌಂಟ್ ಎಷ್ಟಂತ ಬರ್ತದೆ, ಅದರದ್ದೊಂದು ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನೇ ಆನ್ಲೈನಲ್ಲಿ ಮಾಡುವಾಗ ಈ ನಮ್ಮ ಒಂದು ಎಲ್ಲ ಈ ಎಂಥ ಟ್ಯಾಕ್ಸ್ ಹೇಳ್ತಾರೆ, ನಮ್ಮ ಹೌದು, ಆ ಆಸ್ತಿ ತೆರಿಗೆಯನ್ನು ನಮಗೆ ಆನ್ಲೈನಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ವ? ಇನ್ಕಮ್ ಟ್ಯಾಕ್ಸೇ ಆನ್ಲೈನ್ ಆಗಿದೆ ನೋಡಿ. ಜಸ್ಟ್ ನಾವು ಎಲ್ಲಿದ್ದೇವೆ, ಆ್ಯಕ್ಚುಲಿ ಇಲ್ಲಿಂದ ಮೇಲೆ ಹೋಗಬೇಕಿತ್ತು, ಅಲ್ಲಿಂದ ಕೆಳಗೆ ಬರಬೇಕು. ಈಗ ಇಡೀ ದೇಶದ ಜನರು ಇನ್ಕಮ್ ಟ್ಯಾಕ್ಸನ್ನು ಆನ್ಲೈನಲ್ಲಿ ರಿಟರ್ನ್ ಫೈಲ್ ಮಾಡುವಾಗ ನಮಗೆ ಒಂದು ಇಲ್ಲಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗೋದಿಲ್ಲ. ಖಾಲಿ ಅದು ಮಾತ್ರ ಅಲ್ಲ, ನಾನು ಹೇಳೋದು ನೀರಿದು ಬಿಲ್ಲು ಮತ್ತು ಯಾವುದೆಲ್ಲ ಉಂಟು, ಮ್ಯಾಸ್ಕಾಮ್ ಬಿಲ್ಲು ಆನ್ಲೈನ್ ಆಗಿದೆ, ನಿಮ್ಗೆ ಗೊತ್ತುಂಟು. ವಾಟರ್ ಬಿಲ್ಲು, ಏನೆಲ್ಲ ಆ ಚಲನ್ ಕಟ್ಟಿ, ಚಲನ್ ತುಂಬಿ. ಈಗ ಒಬ್ಬರಿಗೆ ಇದು ಬೇಕು, ಎಂಥ ವ್ಯಾಪಾರ ಮಾಡಲಿಕ್ಕೆ ಟ್ರೇಡ್ ಲೈಸೆನ್ಸ್ ಬೇಕು. ಫಿಲ್ಲು ಮಾಡು, ಇದು ಹಾಕು, ಅದು ಹಾಕು, ಚಲನ್ ಕಟ್ಟು. ನಾವಿಲ್ಲ, ಒಬ್ಬರ ನಮ್ಮ ಫ್ರೆಂಡಿಗೆ ಫೋನ್ ಬಂತು ನಿನ್ನೆ, ನಾವು ನಿಮ್ಮದು ಟ್ರೇಡ್ ಲೈಸೆನ್ಸ್ ಅದು ಯಾವಾಗ ಏಪ್ರಿಲಲ್ಲಿ ಅಪ್ಲೈ ಮಾಡಿದ್ದು, ಈಗ ಎಷ್ಟು ತಿಂಗಳಾಯಿತು ನೋಡಿ, ನವಂಬರ್. ಆ ವ್ಯವಸ್ಥೆ ನಾನು ಏಪ್ರಿಲಲ್ಲಿ ಅಪ್ಲೈ ಮಾಡಿದರೆ ಇಮ್ಮಿಡಿಯೇಟ್ ಅದಕ್ಕೊಂದು 15 ದಿನ ಅಂತ ನಿಗದಿಪಡಿಸಿ ಅದರ ಇನ್ಸ್ಪೆಕ್ಷನ್ ಮಾಡಿ, ಅವನು ಒಂದು ಸಲ ಟ್ರೇಡ್ ಲೈಸೆನ್ಸ್ ತಗೊಂಡಾದ್ಮೇಲೆ ಆ ಫುಡ್ ಲೈಸೆನ್ಸ್ ಏನೋ ಉಂಟು ಅದನ್ನು ಇನ್ನೊಂದು ಕಡೆ ಹೋಗಿ ತಗೊಳ್ಬೇಕು. ಅದು ಯಾಕೆ ಹಾಗೆ ಮಾಡೋದು? ಟ್ರೇಡ್ ಲೈಸೆನ್ಸಲ್ಲಿ ಒಟ್ಟಿಗೆ ಅದನ್ನೇ ಅಪ್ಲೈ ಮಾಡಲಿ ಅವನು ಬೇಕಾದದನ್ನು. ಎರಡು ಕಡೆ ಸಹ ಹೋಗ್ತದೆ ಅದು ಇನ್ಫಾರ್ಮೇಷನ್. ಇಬ್ಬರು ಸಹ ಬಂದು ಇನ್ಸ್ಪೆಕ್ಷನ್ ಮಾಡಲಿ ಒಂದೇ ಸಲವ, ಇಮ್ಮಿಡಿಯೇಟ್ ಅವರಿಗೆ ಕೊಡ್ಬೋದಲ್ಲ. ಆ ಚಲನ್ ಕಟ್ಟಬೇಕಾ ಬೇಡ? ನೀವು ಆನ್ಲೈನಲ್ಲಿ ನಿಮ್ದು ಏನು ಕಸ್ಟಮರ್ ಐಡಿಯಾ ಏನೋ ಉಂಟು, ನೀವು ಅದಕ್ಕೆ ನೀವು ಕಟ್ಟಿ ಅಂತ ಹೇಳೋದು, ಚಲನ್ ತುಂಬಿ ಕೂತ್ಕೊಳ್ಳೋದು. ವ್ಯಾಪಾರ ಮಾಡ್ತಿದ್ದವ್ರಿಗೆ ಗೊತ್ತೇ ಇರುತ್ತೆ ಸಾಮಾನ್ಯ. ಹೌದು, ಚಲನ್ ತುಂಬಿ ಕಟ್ಟಿ ಕೂತ್ಕೊಳ್ಳೋದು ಅದೆಲ್ಲ ಇರ್ತದೆ. ಅದೆಲ್ಲ ವ್ಯವಸ್ಥೆ ಆಗ ಏನಾಗ್ತದೆ, ಈ ನಮ್ಮ ಮಹಾನಗರ ಪಾಲಿಕೆಯ ಒಂದು ಜನಸಂದಣಿ ಕಮ್ಮಿ ಆಗ್ತದೆ, ಭ್ರಷ್ಟಾಚಾರ ಕಮ್ಮಿ ಆಗ್ತದೆ.
ಈ ಮಧ್ಯವರ್ತಿಗಳ ಕಾಟ ಕಮ್ಮಿ ಆಗ್ತದೆ. ಎಸ್, ನಾನು ಹೇಳೋದಾದ್ರೆ ಕರೆಕ್ಟ್. ಎಸ್, ನೆಕ್ಸ್ಟ್ ಯಾವುದು ನಿಮ್ಮ ಪ್ರಕಾರ? ಇನ್ನೊಂದು ಅಂದರೆ ಟ್ರಾಫಿಕ್. ಈಗ ನಾನು ಮತ್ತು ಹನುಮಂತ್ ಕಾಮತ್ ಅವರು, ಮಾನ್ಯ ನಮ್ಮ ಹಿರಿಯರವರು, ಅವರು ತುಂಬ ಹೋರಾಟ ಮಾಡ್ತಾ ಇದ್ದಾರೆ ನಾಗರಿಕ ಹಿತರಕ್ಷಣಾ ಅಧ್ಯಕ್ಷರಾಗಿ. ಅವರ ಒಂದು ಕೆಲವೆಲ್ಲ ಹೋರಾಟ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಅವರು ಕೂಡ ಒಳ್ಳೆಯ ಹೋರಾಟಗಾರರು. ಅವರೊಟ್ಟಿಗೆ ನಾನು ಈ ಪಾಂಡೇಶ್ವರ ನಮ್ಮದು ಟ್ರಾಫಿಕ್ ವೆಸ್ಟ್ ಅಲ್ಲಿ ಅಡ್ವೈಸರಿ ಕಮಿಟಿಯಲ್ಲಿ ಇದ್ದೇನೆ. 2 ಮೀಟಿಂಗ್ ಆಗಿದೆ. ಪ್ರತಿ ಸಲ ಮೀಟಿಂಗ್ ಆಗಿ ಎಂಡ್ ಆಗುವಾಗ ನಮಗೆ ಬೇಕು ಯಾರು? ಮಹಾನಗರ ಪಾಲಿಕೆ ಅಧಿಕಾರಿಗಳು. ಒಂದು ಹಂಸ ಆಗಬೇಕಾ, ಇಲ್ಲ ಅಲ್ಲಿಂದ ಒಂದು ಸ್ಟಾಪ್ ಚೇಂಜ್ ಮಾಡಬೇಕು, ಇಲ್ಲ ರೋಡು ಸ್ವಲ್ಪ ಸರಿಯಾಗಬೇಕು. ಈಗ ನಾನು ಸಣ್ಣ ಉದಾಹರಣೆ, ನಮ್ಮದು ನಿಮ್ಮ ಮನೆ ಒಂದೇ ವಿ ಟಿ ರೋಡಲ್ಲಿ ಉಂಟು, ಗೊತ್ತಾಯ್ತಲ್ಲ. ನಾವು ವಿ ಟಿ ರೋಡಿನಿಂದ ಮೇಲೆ ಕರ್ನಾಟಕ ಬ್ಯಾಂಕಿಗೆ ಹೋಗ್ತೇವೆ. ಕರ್ನಾಟಕ ಬ್ಯಾಂಕಿಗೆ ಹೋಗುವಾಗ ಲೆಫ್ಟ್ ತಿರುಗುತ್ತೇವೆ. ಅಲ್ಲಿ ಎಂತ ಆಗ್ತದೆ? ಅದು ಈಗ ಆಲ್ರೆಡಿ ಈಗ ಅಪ್ ಉಂಟು, ಅಲ್ಲೇ ಬಸ್ ನಿಲ್ತದೆ, ತಿರುಗುವಲ್ಲೇ ಬಸ್ ನಿಲ್ತದೆ. ನೀವು ಸ್ವಲ್ಪ ಆಚೆ ಕಡೆ ಹೋದರೆ ಈ ಕರ್ನಾಟಕ ಬ್ಯಾಂಕ್ನವರು ಇನ್ನೂ ಸಹ ನಮಗೆ ತೋಡು ಕಟ್ಟಲಿಕ್ಕೆ ಬಿಡಲಿಲ್ಲ. ಅವರ ಎಲ್ಲ ಶೇಡ್ ಎಲ್ಲ ರೋಡಿಗೆ ಬಂದಿದೆ. ಎಂತ ಉಂಟು? ಅವರಿಗೆ ನೋಟಿಸ್ ಬಿಟ್ಟು ತೆಗೆದು ಹಾಕೋದು. ಅವನು ಸ್ವಲ್ಪ ಸೈಡಿಗೆ ಹೋದರೆ ಟೈರ್ ಒಳಗೆ ಬೀಳ್ತದೆ, ಅಲ್ಲಿ ಬ್ಲಾಕ್ ಆಗ್ತದೆ ಅಂತ ತುಂಬ ಇದೆ ಮಂಗಳೂರು. ಹೌದು, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ಈ ನಮ್ಮ ಓಷನ್ ಪಾರ್ಲ್ ಹತ್ತ ಶಾರದಾ ಶಾಲೆಯಿಂದ ಬರುವಾಗ ಲೆಫ್ಟಲ್ಲೇ ಬಸ್ ಸ್ಟ್ಯಾಂಡ್. ಸ್ವಲ್ಪ ಮುಂದೆ ಹೋಗಿ ಶೇಡಿಗುಡ್ಡೆಯಲ್ಲಿ ಆ ಸುಧೀಂದ್ರ ಫ್ಲೋರ್ ಮಿಲ್ಸ್ ಹತ್ರ ಅಲ್ಲಿ ನಿಲ್ಲಿಸ್ತಾನೆ. ನಮ್ಗೆ ಆಕ್ಚುಲಿ ಅಲ್ಲಿ ಲೆಫ್ಟ್ ತಕೊಂಡು ಹೋಗ್ಬೇಕು, ಅಲ್ಲಿ ಬ್ಲಾಕ್. ಮುಂದೆ ಹೋಗಿ ಸರ್ಕಲ್, ನಮ್ಮ ಬಳ್ಳಾಲ್ಬಾಗ್ ಸರ್ಕಲ್, ಲಾಲ್ಬಾಗ್ ಹತ್ರ ಒಂದು ಕರೆಕ್ಟ್ ಉಂಟು ವಿನಾ ಮತ್ತೆಲ್ಲ ಕಡೆ ಆ ತಿರುಗೋ ಅಲ್ಲಿ ಬಸ್ ಸ್ಟ್ಯಾಂಡ್ ಉಂಟಲ್ಲ, ಬಸ್ ಸ್ಟಾಪ್ ಉಂಟಲ್ಲ, ಅದನ್ನೆಲ್ಲ ಶಿಫ್ಟ್ ಮಾಡಬೇಕು. ಆಗ ನಮ್ಮ ಟ್ರಾಫಿಕ್ ಸಮಸ್ಯೆ 50% ಕಮ್ಮಿ ಆಗ್ತದೆ. ಕರೆಕ್ಟ್. ನೆಕ್ಸ್ಟ್ ಯಾವುದು? ವಾರ್ಡ್ ಸಮಿತಿ. ಹೌದು, ನಾವು ಇದೆಲ್ಲ ಆಗಬೇಕು. ಮೂಲ ಒಂದು ಎಂಥ ಅದು ವ್ಯವಸ್ಥೆ ಚೇಂಜ್ ಆಗಲೇಬೇಕು. ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಕೋರ್ಟಿಂದ ಕೂಡ ಆರ್ಡರ್ ಆಗಿದೆ, ವಾರ್ಡ್ ಕಮಿಟಿಗಳು ಫಾರ್ಮ್ ಆಗಬೇಕು ಅಂತ ಹೇಳಿ. ವಾರ್ಡ್ ಕಮಿಟಿಗಳು ಯಾಕೆ ಫಾರ್ಮ್ ಆಗಬೇಕಂದ್ರೆ ಅವರ ಒಂದು ಸ್ಕೋಪ್ ಆಫ್ ವರ್ಕ್ ಏನಿರ್ತದೆ ಹೇಳಿದರೆ, ಕಾರ್ಪೊರೇಟ್ರುಗಳು ಕೆಲವು ಸಲ ಎಕ್ಸ್ಟ್ರಾ ಬೇಡದ್ದು ಪ್ರಯಾರಿಟಿ, ಬೇಡದಂತ ಹೇಳೋದಿಲ್ಲ ನಾನು, ಪ್ರಯಾರಿಟಿ ವೈಸ್ ಪ್ರಯಾರಿಟೈಸ್ ಮಾಡಬೇಕು. ಈ ಕೆಲಸ ಮೊದಲಾಗಲಿ, ಅದರ ನಂತರ ಇನ್ನೊಂದು ಕೆಲಸ ಆಗಲಿ, ಆ ಕೆಲಸ ಹೇಗೆ ಆಗ್ತಾ ಉಂಟು ಆ ವಾರ್ಡ್ ಕಮಿಟಿಗಳು ಒಂದು ನಮ್ಮ ಕಾರ್ಪೊರೇಟರ್ಗಳಿಗೆ ಸಹಾಯಕರಾಗಿ, ಇಲ್ಲ ಒಂದು ಮಾರ್ಗದರ್ಶಕರಾಗಿ ಆ ಕೆಲಸ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಎಲ್ಲ ಕರೆಕ್ಟ್. ಈಗ ನಾನು ಮೊದಲು ಏನೊಂದು ಹೇಳಿದೆ ಅಲ್ಲ, ಈಗ ನೋಡಿ, ನೀವು ನೋಡ್ತಾ ಇದ್ದೀರಿ, ಒಂದು MLA ಇರುವಾಗ ಅವರು ಹೇಳ್ತಾರೆ ನಾನು ಮಾಡಿದ್ದು ಸ್ಯಾಂಕ್ಷನ್, ಈಗ ಇನ್ನೊಬ್ಬ ಅದನ್ನು ಇನಾಗ್ರೇಷನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು 3 ಸಲ ನೋಡಿದ್ದೇವೆ, 3 MLAಗಳು 3 ಇದರಲ್ಲಿ ಆಯಿತು. ಅದು ಯಾಕೆ ಹಾಗೆ ಆಗ್ತದೆ? ಕಂಪ್ಲೀಟ್ ಯಾಕೆ ಹಾಗೆ ಲೇಟಾಗಿ ಆಗ್ತದೆ ಹೇಳಿದರೆ, ವ್ಯವಸ್ಥೆ. ಅವರು ಪಾಪ ಪ್ರಪೋಸಲ್ ಮಾಡಿರ್ಬೋದು, ಇದೆಲ್ಲ ಮಾಡಿ ಟೆಂಡರ್ ಕರೀಲಿಕ್ಕೆ 4-5 ವರ್ಷ ಇಂಪ್ಲಿಮೆಂಟ್ ಆಗಲಿಕ್ಕೆ ಆಯಿತು. ಅಟ್ಲೀಸ್ಟ್ ನಾನೇ ಅದನ್ನೊಂದು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಲ್ಲಿ ಒಂದು ಇದ್ದು, ಅಂದರೆ ಇನಾಗ್ರೇಷನ್ ಮಾಡೋದು ಯಾಕೆ ಹೇಳಿದರೆ ಅದರಲ್ಲಿ ಅವರು ಕಷ್ಟಪಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡಿರ್ಬೋದು. ಯಾಕಂದರೆ ಅಷ್ಟು ವ್ಯವಸ್ಥೆ ಕೆಟ್ಟದಾಗಿ ಉಂಟು, ಅಷ್ಟು ಹೊತ್ತು ಅಷ್ಟು ಟೈಮ್ ಕೂಡ ಜನರಿಗೆ ಕೂಡ ಅದು ಸಫರ್. ಅದನ್ನು ಏನು ಮಾಡಬೇಕು? ಸ್ಮಾರ್ಟ್ ಸಿಟಿ ಆಗಬೇಕಾದ್ರೆ ನಾನು ಇನ್ನೊಂದು ಸಲ ಹೇಳೋದು, ನಮ್ಮ ಸಿಸ್ಟಮ್ ಸ್ಮಾರ್ಟ್ ಆಗಬೇಕು. ನಮ್ಮ ಪ್ರತಿನಿಧಿಗಳು ಈಗ ಸ್ಮಾರ್ಟ್ ಇದ್ದಾರೆ ಎಲ್ಲರೂ. ಈಗ ಯಾರು ಎಲ್ಲ ಪಕ್ಷ ಭೇದ ಬರೆತು ನೋಡಿ, ನೀವು ಆ ಒಂದು ಕಾರ್ಪೊರೇಟರ್ಗಳ ಒಂದು ಚಿತ್ರ ನೋಡಿದರೆ ಎಲ್ಲರೂ ಸ್ಮಾರ್ಟ್ ಇದ್ದಾರೆ, ಹಿರಿಯರಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದ್ದಾರೆ, ಇನ್ಎಕ್ಸ್ಪೀರಿಯನ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಸ್ಮಾರ್ಟ್ ಕೆಲಸ ಮಾಡಲಿಕ್ಕೆ ಅಲ್ಲಿ ಒಂದು ವ್ಯವಸ್ಥೆ ಬರಬೇಕು. ಆ ವ್ಯವಸ್ಥೆ ಬಂದರೆ ಮಾತ್ರ ಅವರಿಗೆ ಸ್ಮಾರ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಪ್ರತಿಯೊಂದು ಆನ್ಲೈನು 3.5 ವರ್ಷ ಏನು ಈಗ ಅಧಿಕಾರ ಈ ಒಂದು ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಉಂಟು. ಆ ಒಂದು ವ್ಯವಸ್ಥೆಯನ್ನು ಚೇಂಜ್ ಮಾಡಬೇಕಾದ್ರೆ ಏನೆಲ್ಲ ಬೇಕು ಅಂತ ನಮ್ಮ ಮಾನ್ಯ ಜನಪ್ರತಿನಿಧಿಗಳು, MLAಗಳು, MP ಗಳು, ನಾನು ಮಂಗಳೂರಿಗೆ ಅಂತ ಹೇಳುತ್ತಾ ಇಲ್ಲ, ಎಲ್ಲ ಕಡೆ ಅದನ್ನು ಒಂದೇ ಸಲ ಇಂಪ್ಲಿಮೆಂಟ್ ಮಾಡಿದರೆ ಖಂಡಿತ ನಮ್ಮ ಸ್ಮಾರ್ಟ್ ಸಿಟಿಗಳು ಕರ್ನಾಟಕದಲ್ಲೇ ಬೆಳೆಯುತ್ತವೆ. ಎಸ್, ಅಂತಿಮವಾಗಿ ಕಾರ್ಯಕ್ರಮ ಕೊನೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ನರೇಶ್ ಕಿಣಿ ಅವರೇ? ಜನರಿಗೆ ಏನು ಹೇಳೋದಂದರೆ, ನಾವೊಂದು ಮಹಾನಗರ ಪಾಲಿಕೆಗೆ ಹೋಗುವಾಗ ದಯಮಾಡಿ ನೀವೇ ಆಗಿ ಆ ಅಧಿಕಾರಿಗಳ ಬಳಿ ಹೋಗಿ ಏನು ಕೆಲಸ, ಇದಕ್ಕೆ ಏನು ಫಾರ್ಮ್ ಫಿಲ್ ಮಾಡಬೇಕು, ಒಂದು ಅರ್ಧ ದಿನ ಟೈಮ್ ತಗೊಂಡು ಮಾಡಿ. ಆಗ ನಿಮಗೆ ಅಲ್ಲಿದ್ದ ವ್ಯವಸ್ಥೆ ಗೊತ್ತಾಗ್ತದೆ. ಆ ವ್ಯವಸ್ಥೆ ಸರಿ ಇಲ್ಲ ಅಂತ ನಿಮಗೆ ಗೊತ್ತಾದ ಕೂಡಲೇ
ನೀವು ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಪ್ರತಿನಿಧಿಗಳಿಗೋ ಕಾರ್ಪೊರೇಟರ್ಗಳಿಗೋ ಹೇಳ್ಬೋದು. ಆಗ ಅವರು ಕೂಡ ಹೋಗಿ ಆ ವ್ಯವಸ್ಥೆಯನ್ನು ಈಗ ನಾವು ಏನೆಲ್ಲ ನಾವು ಇಷ್ಟು ಮಾತಾಡಿದೆವು ಅದು ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕಾಗ್ತದೆ. ಅವರ ಮೇಲೆ ಒಂದು ಪ್ರೆಷರ್ ತರೋದೋ ಅಲ್ಲ ಪ್ರಪೋಸಲ್ ಕೊಟ್ಟು ಅದನ್ನು ಮಾಡಲಿಕ್ಕಾಗ್ತದೆ. ಆಗ ಖಂಡಿತವಾಗಿ ನಮ್ಮ ಮಂಗಳೂರು ನಗರ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಸ್ಟಮ್ ಆ್ಯಂಡ್ ಸ್ಮಾರ್ಟ್ ಪೀಪಲ್, ಈ 3 Sಗಳು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಬಂದರೆ ಖಂಡಿತವಾಗಿ ಮಂಗಳೂರು ಒಂದು ನಗರ ಒಂದು ಪ್ರಪಂಚದಲ್ಲಿ ಒಂದು ಸ್ಮಾರ್ಟ್ ಸಿಟಿ ಅಂತ ಆ ಒಂದು ಎತ್ತರಕ್ಕೆ ಹೋಗುವ ಒಂದು ಖಂಡಿತವಾಗಿ ಒಂದು ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ. ಎಸ್ ವೀಕ್ಷಕರೇ, ಮಂಗಳೂರು ಮಹಾನಗರ ಪಾಲಿಕೆ ನೂತನವಾಗಿ ರಚನೆಯಾಗಿದೆ. ಆದ್ದರಿಂದ ಮುಂಬರುವಂಥ 5 ವರ್ಷಗಳಲ್ಲಿ ಹೊಸ ರೀತಿಯ ಹೊಸ ಹುಮ್ಮಸ್ಸಿನೊಂದಿಗೆ ನಮ್ಮ ಕಾರ್ಪೊರೇಟರ್ಗಳು ಕೆಲಸ ಮಾಡಬೇಕಂತಂದರೆ ಆ ಸ್ಮಾರ್ಟ್ನೆಸ್ ಅವರೊಟ್ಟಿಗೆ ಒಳಗಿರಬೇಕು, ವ್ಯವಸ್ಥೆಯಲ್ಲಿ ಕೂಡ ಸ್ಮಾರ್ಟ್ನೆಸ್ ಬರಬೇಕು. ಹೇಗೆ ಬರಬೇಕು, ಯಾವ ರೀತಿಯಲ್ಲಿ ಮುಂದಡಿಟ್ಟರೆ ಒಂದು ಹೊಸ ಪಾಲಿಕೆಗೆ ಹೊಸ ರೀತಿಯ ಶಕ್ತಿ ಬರುತ್ತೆ, ಹೊಸ ಸ್ಮಾರ್ಟ್ನೆಸ್ ಬರುತ್ತೆ, ಜನರಿಗೆ ಕೂಡ ಇದು ಅನುಕೂಲ ಆಗುತ್ತೆ ಅಂತೇಳಿ ಭಾಳ ವಿಸ್ತಾರವಾಗಿ ಹಂತ ಹಂತವಾಗಿ ನಮಗೆ ಅರ್ಥ ಆಗುವ ಹಾಗೆ ವಿವರಿಸಿರುವಂತಹ MRPL ONGCಯ DGM ಶ್ರೀ ನರೇಶ್ ರಾಮದಾಸ್ ಕಿಣಿ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನರೇಶ್ ಅವರೇ. ಎಸ್, ಇದು ಇವತ್ತಿನ ಜನಧ್ವನಿ. ಸೋಮವಾರ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ.